ಅಂಕಣ ಪಿಯಲ್ಲಿ ಪಂದ್ಯಾಟ ಸಾಗಿ ಬರ್ತಾ ಇದೆ. ಪ್ರಗತಿ ಇಂಗ್ಲಿಷ್ ಮೀಡಿಯಂ ಕುಪ್ಪಾಚೆ ಮೌಲಾನಾ ಆಜಾದ್ ಪುತ್ತೂರು. ಅದೇ ರೀತಿಯಲ್ಲಿ 19ನೇ ಸ್ಪರ್ಧೆಯ 2 ತಂಡಗಳು ಒಳಾಂಗಣಕ್ಕೆ ಬಂದಾಗಿದೆ. ವಿವೇಕಾನಂದ ಪುತ್ತೂರು, ಮೊರಾರ್ಜಿ ಬಚ್ಚಿನ. ಅಂಕಣ ಪಿಗೆ ಸೆಕ್ರೆಡ್ ಹಾರ್ಟ್ ಇಂಗ್ಲಿಷ್ ಮೀಡಿಯಂ ಮಡಂತಿಯವರು ಇಂದಿರಾ ಗಾಂಧಿ ಕಂಚಾಡಿ. ಎರಡೂ ತಂಡದ ಆಟಗಾರರ ಗಮನಕ್ಕೆ ಸೆಕ್ರೆಡ್ ಹಾರ್ಟ್ ಇಂಗ್ಲಿಷ್ ಮೀಡಿಯಂ ಮಡಂತಿಯವರು ಇಂದಿರಾ ಗಾಂಧಿ ಕಂಚಾಡಿ ಅಂಕಣ ಪಿಗೆ ಮುಂದಿನ ಪಂದ್ಯಾಟಕ್ಕಾಗಿ. ಇದೀಗ 2 ಅಂಕಣದಲ್ಲೂ ಹೈಸ್ಕೂಲ್ ವಿಭಾಗದ ಬಾಲಕರ ಪಂದ್ಯಾಟ ನಡೆದು ಬರ್ತಾ ಇದೆ. ಬಾಲಕ ಹೈಸ್ಕೂಲ್ ವಿಭಾಗದ ಹುಡುಗಿಯರ ಪಂದ್ಯಾಟ 12 ತಂಡಗಳು ಹೆಸರು ನೋಂದಾಯಿಸಿದೆ. ಕಾರಣ ಇನ್ನು ಕೋರ್ಟ್ಗಳು ಪ್ಲೇಯರ್ ಅಂತ ಫಸ್ಟ್ ಜನ ಬೈದಿರಿಗೆ ಆಪರೇಷನ್ ಮಾತುಗಳು ವಿಜಯ್ ಗೋರ್ನೆಟ್ಟೆ ವಿಜಯ ಯಾನಕ್ಕೆ ಬರ್ಪಲಿ ತುದುಕೇಂಡ ನೀತಿ ದೂರ ಹೋಗ್ಕೊಂಡ ಐಟಿ ಬಂಡೇರು ವಿಜಯಲ್ಲಿ ನೆಕ್ಸ್ಟ್ ಪಂದ್ಯಾಟ ಗೋಪರ ಮೂಲ ಬರ್ತಲ್ಲ ಒಂದು ಅದು ಜೋಕ್ಲೈಕ್ಲೆ ನಮಗೆ ಅದು ಎಕ್ಸ್ಟ್ರಾ ಮಸ್ತ್ ಪಬ್ಲಿಕ್ ಇರಲ್ಲ. ಸರಿ ಸರಿ ಅದೇ ಯಾರಿಗಿಲ್ಲ ಓಕೆ. ನಡೀತಾ ಇದೆ. ಅಂಕಣ ಬಿ ಯಲ್ಲಿ ಯಾವ ಪಂದ್ಯ ನಡೀತಾ ಇತ್ತು? ಮ್ಯಾಚ್ ನಂಬರ್ ಯಾವುದು? 18 ಪ್ರಗತಿ ಇಂಗ್ಲಿಷ್ ಮೀಡಿಯಂ ಕುಕ್ಕಾಚೆ ಮೌಲಾನಾ ಆಜಾದ್ ಪುತ್ತೂರು. ಅಂಕಣ ಎ ಯಲ್ಲಿ ಯಾವ ನಂಬರ್ ಆಗ್ತಾ ಉಂಟು? ಮ್ಯಾಚ್ ನಂಬರ್ ಇದು 17. ನೆಕ್ಸ್ಟ್ ಮ್ಯಾಚ್ ಟೀಮ್ ಒಳಗೆ ಗೊತ್ತಾಗಿದೆ 19 ಮ್ಯಾಚ್ ನೋಡಿ. 21ನೇ ಮ್ಯಾಚ್ ನಂಬರ್ 21 ತಂಡ ಸೆಕ್ರೆಡ್ ಇಂಗ್ಲಿಷ್ ಮೀಡಿಯಂ ಮಡಂತಿಯವರು ಇಂದಿರಾ ಗಾಂಧಿ ಕಂಚಾಡಿ ತಂಡ ಇದೆಯಾ? ಇಂಗ್ಲಿಷ್ ಮೀಡಿಯಂ ಮಡಂತಿಯವರು ತಂಡ ನೋಡಿ. ಅಸೀದ್ ಪಡೆಗಡಿ ಮುಂದಿನ ಸ್ಪರ್ಧೆಗೆ ನಿಮ್ಮ ತಂಡವನ್ನು ಅಣಿಗೊಳಿಸಿ ಮೊರಾರ್ಜಿ ದೇಸಾಯಿ ಬಂಗ, ದುರ್ಗಾಂಬ ಅಲಂಕಾರು. ಇದು 21ನೇ ಸ್ಪರ್ಧೆಗೆ. ಪ್ರಸ್ತುತ ಈ ಅಂಕಣದಲ್ಲಿ 17ನೇ ಸ್ಪರ್ಧೆ ನಡೀತಾ ಇದೆ. ಹಾಗಾಗಿ 19ನೇ ಸ್ಪರ್ಧೆಯ ತಂಡಗಳು ಸಿದ್ಧತೆಯಲ್ಲಿದೆ ಒಳಾಂಗಣದಲ್ಲಿ. 21ನೇ ಸ್ಪರ್ಧೆಗೆ ಮೊರಾರ್ಜಿ ದೇಸಾಯಿ ಬಂಗ, ಅಲಂಕಾರ ತಂಡಗಳು. ಅಂಕಣ ಪಿಗೆ ಇಂದಿರಾ ಗಾಂಧಿ ಕಂಚಾಡಿ ತಂಡ. ಪಬ್ಲಿಕ್ ಮಸ್ತ್ ಜನ ಹೊರಗೆ ಹತ್ತಿಕೊಂಡಿದ್ದಾರೆ. ದಯವಿಟ್ಟು ನೀವು ಬಿಡೇ ಬೋರ್ಡನ್ನ ಮಸ್ತ್ ಸಮಸ್ಯೆ ಉಂಟು. ಪ್ಲೇಯರ್ಸ್ನಾಗ್ಲೇ ಇಲ್ಲ, ಅಫಿಷಿಯಲ್ಸ್ನಾಗ್ಲೇ ಇಲ್ಲ. ದಯವಿಟ್ಟು ಮಾತೆಲ್ಲ ನಮಗೆ ಸಹಕಾರ ಕೊಡೋದು. ಅಲ್ಲಿ ಒಳಾಂಗಣದಲ್ಲಿ ಇತರರು ಇಂದಿರಾ ಗಾಂಧಿ ಕಂಚಾಡಿ ತಂಡದ ಯಾರಾದ್ರೂ ಆಟಗಾರ ಇದ್ದೀರಾ? ನಮ್ಮ ತಂಡ ಇದೆಯಾ? ಕಂಚಾಡಿ ಇಂದಿರಾ ಗಾಂಧಿ ಕಂಚಾಡಿ ನೆಕ್ಸ್ಟ್ ಮ್ಯಾಚ್ 19ನೇ ಮ್ಯಾಚ್ ಒಂದು ತಂಡ ಬಂದ
ಬಿಯಲ್ಲಿ ಪಂದ್ಯ ಅಂಕಪಟ್ಟಿಯಲ್ಲಿ 13-5 ಪಂದ್ಯಾಟ ಸಾಗಿ ಬರ್ತಾ ಇದೆ ಇನ್ ಫೇವರ್ ಆಫ್ ಕುಕ್ಕಾಸ್. ಸರಿಯಾಗಿ ಊಟೋಪಚಾರದ ವ್ಯವಸ್ಥೆಯನ್ನ ಸಂಘಟಕರು ಮಾಡಿದ್ದಾರೆ. ಸೊ ಆಟವಾಡಿದ ತಂಡಗಳು ದಯವಿಟ್ಟು ಊಟಕ್ಕೆ ಹೋಗಿ, ಮುಂದಿನ ಸ್ಪರ್ಧೆಯಲ್ಲಿ ಆಡುವ ತಂಡಗಳು ದಯವಿಟ್ಟು ಊಟಕ್ಕೆ ಹೋಗಬೇಡಿ. ಹದಿಮೂರು 8 ಸ್ಪರ್ಧೆ. ನೋಡಿ, 19ನೆಯ ಸ್ಪರ್ಧೆಯ ತಂಡಗಳು ಇಲ್ಲಿ ಪಂದ್ಯದ ಅಂತಿಮ ಕ್ಷಣಗಳಲ್ಲಿ ನಾವಿದ್ದೇವೆ. ಮುನ್ನಡೆಯಲ್ಲಿ ಇರುವಂತಹ ತಂಡ ಜೂನಿಯರ್ ಬೆಳ್ತಂಗಡಿ ಅಂಕಣ ಬಿಗೆ ಸೆಕ್ರೆಡ್ ಹಾರ್ಟ್ ಇಂಗ್ಲಿಷ್ ಮೀಡಿಯಂ ಮಡಂತ್ಯಾರು ತಂಡ ಒಳಬರಿ. ಸೆಕ್ರೆಡ್ ಹಾರ್ಟ್ ಇಂಗ್ಲಿಷ್ ಮೀಡಿಯಂ ಮಡಂತ್ಯಾರು ಮುಂದಿನ ಡಿಸೆಂಬರ್ 17ನೇ ತಾರೀಕಿನಂದು ವಾಮನಪದವಿನಲ್ಲಿ ರಾಷ್ಟ್ರೀಯ ಕಬಡ್ಡಿ ತಾರೆಗಳ ಸಮಾಗಮದ ಜೊತೆಗೆ ಪ್ರೊ ಕಬಡ್ಡಿಯ ಅನೇಕ ತಾರೆಗಳು ಭಾಗವಹಿಸುವಂತಹ ಎ ಗ್ರೇಡ್ ಕಬಡ್ಡಿಯ ಮುಂದಿನ ಡಿಸೆಂಬರ್ 17ನೇ ತಾರೀಕಿನಂದು ವಾಮನಪದವಿನಲ್ಲಿ ಸಂಪನ್ನಗೊಳ್ಳಲಿಕ್ಕಿದೆ. ರಾಷ್ಟ್ರದ ಅನೇಕ ಪ್ರತಿಭಾನ್ವಿತ ಹೆಸರಾಂತ ತಾರೆಗಳ ಸಂಗಮ ಜೊತೆಗೆ 5,000 ಜನ ಕುಳಿತುಕೊಳ್ಳಬಲ್ಲಂತ ಗ್ಯಾಲರಿಯ ವ್ಯವಸ್ಥೆಯನ್ನು ಕೂಡ ಆ ಪಂದ್ಯಾವಳಿಯಲ್ಲಿ ಮಾಡಲಿದ್ದಾರೆ. ಜೊತೆಗೆ ಯಾವುದೇ ಲೈವ್ ಕಾರ್ಯಕ್ರಮಗಳು ಇರುವುದಿಲ್ಲ, ಆ ಸ್ಪರ್ಧೆಯನ್ನು ಲೈವ್ ಅಲ್ಲಿ ನೀಡಲಾಗುವುದಿಲ್ಲ ಎನ್ನುವಂಥದ್ದು ಸಂಘಟಕರ ನಿಲುವು. ಹಾಗಾಗಿ ಎಲ್ಲ ಕ್ರೀಡಾ ಆಸ್ವಾದಕರು ಪಂದ್ಯಾವಳಿಗೆ ಬರುವಂತೆ ವಿನಂತಿ. ಅಂಕಣ ಬಿಯಲ್ಲಿ 13-17 ಇನ್ ಫೇವರ್ ಆಫ್